624 ಅಂಕವನ್ನು ಗಳಿಸಿದ ಚಿನ್ಮಯ್ ಜಿಕೆ ಧರ್ಮಸ್ಥಳ ಮಂಜುನಾಥೇಶ್ವರ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ದಯವಿಟ್ಟು ವೇದಿಕೆಗೆ ಬಂದು ಮುಂದೆ ಅಭಿಷೇಕ್ ಆರ್ ಹನುಮಂತ್ ಗೌಡರ್ ಇವರು 625ರಲ್ಲಿ ಅಭಿಷೇಕ್ ಆರ್ ಹನುಮಂತ್ ಗೌಡರ್ ಇವರು 625ರಲ್ಲಿ 600 ಕೊಡ್ತಾ ಇದ್ದಾರೆ. ಮುಂದೆ ಗೌತಮ್ ಎನ್ ಇವರು 624ರಲ್ಲಿ 621 ಅಂಕಗಳನ್ನು ಪಡೆದಿದ್ದಾರೆ. ಇವರು ಸತ್ಯಸಾಯಿ ಲೋಕಸೇವಾ ಪ್ರೌಢಶಾಲೆ ಅಡಿಕೆ ಇದರ ವಿದ್ಯಾರ್ಥಿ. ಮನೋನ್ಮಯಿ ಕೆ ವಿಟ್ಲ ಜೆಸಿಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಇದರ ವಿದ್ಯಾರ್ಥಿನಿ 625ರಲ್ಲಿ 620 ಅಂಕಗಳನ್ನು ಗಳಿಸಿದ್ದಾರೆ. ಬಾಲಾಜಿ ಬಾಲಾಜಿ ಅಲ್ಲೇ ಮುಂದೆ ಅಭಿರಾಮ್ ಬಿ ಭಟ್ ಎಸ್ ಮುಂದೆ ಅಕ್ಷಯ್ ಬನ್ನಿ ವರ್ಗವೇದ ಅಲ್ಲೇ ಹತ್ತಿರ ನಿಲ್ಲಿ ಭಾರ್ಗವೇರು ಹತ್ತಿರ ಬನ್ನಿ. ಮುಂದಕ್ಕೆ ಉಡುಪಿ ಜಿಲ್ಲೆ SLC
ಸಂಕೇತ್ ಪ್ರತೀಕ್ ಜೈನ್ ಸರ್ಕಾರಿ ಜೂನಿಯರ್ ಕಾಲೇಜು ಸಾಣೂರು ಕಾರ್ಕಳ ತಾಲೂಕು. ವಿಭಾಗ್ ಶ್ರೀ ವೆಂಕಟ. ಕೌಸ್ತುಭ ಸಂದೀಪನ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಕೌಸ್ತುಭ ಗುಣಸಾಗರ್ ಡಿ. ನೂತನ್ ಆರ್ ಗೌಡ ಆಳ್ವಾಸ್ ಪದವಿ ಪೂರ್ವ ಕಾಲೇಜು ನೂತನ್ ಆರ್ ಗೌಡ ಬರ್ಲಿಲ್ಲ. ಭಾರ್ಗವಿ ಹರ್ಷ ನಿತ್ಯಾನಂದ ಎಂ. ಸುನೀಲ್ ಕುಮಾರ್ ವ್ಯವಸ್ಥಾಪಕರು ಗಣಕೀಕರಣ. ನಮಸ್ಕಾರ. ಅನಿಸಿಕೆ ಹೇಳಬೇಕು ಅಂತ ಹೇಳಿದ್ರೆ ಲಾಸ್ಟಿಗೆ ಇದು ರಿವಿಷನ್ ಟೈಮಲ್ಲೇ ಓದಿದ್ದು, ಅಲ್ಲಿವರೆಗೆ ಏನಷ್ಟು ಟೈಮ್ ಸಿಕ್ಕಿರಲಿಲ್ಲ. ಕಾಂಪಿಟಿಷನ್ ಅದು ಇದು ಅಂತ ಅಲ್ಲಿಗೆ ಹೋಗ್ತಾ ಇದ್ದು, ಮತ್ತೆ ಕಡೆಗೆ ಒಂದು 15-20 ಡೇಸ್ ರಜೆ ತಗೊಂಡು ಅದರಲ್ಲೇ ಓದಿದ್ದು. ಮತ್ತೆ ರಿವ್ಯಾಲ್ಯೂಷನಲ್ಲಿ ಪುನಃ ಒಂದು ಮಾರ್ಕ್ ಬಂದಿದೆ, 621 ಆಗಿದೆ. ಇಂಗ್ಲೀಷಲ್ಲಿ ಔಟ್ ಆಫ್ ಔಟ್ ಆಗಿದೆ. ಹಾಗೆ ತುಂಬ ಖುಷಿಯಾಗಿದೆ, ತುಂಬ ಫೆಲಿಸಿಟೇಷನ್ ಎಲ್ಲ ಆಯಿತು. ಎಕ್ಸ್ಪೀರಿಯನ್ಸ್ ಒಳ್ಳೆದಿತ್ತು 10th. ಈಗ ಪಿ ಯು ಒಳ್ಳೆದಾಗ್ತಿದೆ. ಇದಷ್ಟೇ ಅಲ್ಲದೆ ನಾನು ಆರ್ಟಿಸ್ಟ್ ಕೂಡ, ಡ್ರಾಯಿಂಗ್ ಕೂಡ ಮಾಡ್ತೇನೆ. ಹಾಗೆ ಅದರೊಟ್ಟಿಗೆ ಇದನ್ನು ಬ್ಯಾಲೆನ್ಸ್ ಮಾಡಿ ಬಂದಿದ್ದೇನೆ. ರಿಯಲಿಸಮ್ ಆರ್ಟಿಸ್ಟ್ ನಾನು. ಡ್ರಾಯಿಂಗಲ್ಲಿ ಸಹ ತುಂಬ ಪ್ರೈಸ್ ಬಂದಿದೆ. ಸ್ಟೇಟ್ ಲೆವೆಲಲ್ಲಿ ಡ್ರಾಯಿಂಗ್ ಹೈಯರ್ ಗ್ರೇಡ್ ಎಕ್ಸಾಮಲ್ಲಿ 2nd ರ್ಯಾಂಕ್ ಬಂದಿದೆ. ಮತ್ತು ಲಾಸ್ಟ್ ಇಯರ್ ನಾನು ದಕ್ಷಿಣ ಕನ್ನಡಕ್ಕೆ ಫಸ್ಟ್ ಬಂದು ಸ್ಟೇಟ್ ಲೆವೆಲ್ ಸೈನ್ಸ್ ಸೆಮಿನಾರಿಗೆ ಹೋಗಿದ್ದೇನೆ, ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೇನೆ. ಇದಷ್ಟೇ ಅಲ್ಲದೆ ಎಸ್ಸೆ, ಸ್ಪೀಚ್, ಕ್ಲೇ ಮಾಡೆಲ್ ಹೀಗೆ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿದ್ದೇನೆ. ಮತ್ತು ಮೆಹಂದಿ, ನೈಲ್ ಆರ್ಟ್ ಇದನ್ನು ಸಹ ಮಾಡ್ತೇನೆ. ಇದರ ಒಟ್ಟಿಗೆ ನನಗೆ ಇಷ್ಟು ಮಾರ್ಕ್ ಬಂದಿದೆ ಅಂತ ಹೇಳ ನನಗೆ ತುಂಬ ಖುಷಿ ಇದೆ. ಹಾಗೆ ಕಷ್ಟಪಟ್ಟರೆ ಏನೋ ಆಗ್ತದೆ, ಬರೇ ಓದಿ ಎಂತ ಆಗೋದು ಅಂತಲ್ಲ, ಎಂತ ಮಾಡಿದರೂ ನಮಗೆ ಜೀವನದಲ್ಲಿ ಒಳ್ಳೆ ಒಂದು ರೆಕಗ್ನಿಷನ್ ಸಿಗ್ತದೆ. ಟ್ರೈ ಮಾಡಿದರೆ ಏನು ಸಾಧ್ಯ ಇಲ್ಲ ಅಂತಲ್ಲ. ಹಾಗೆ ವರ್ಕ್ ಹಾರ್ಡ್, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಹೇಳಿದಾಗೆ. ಪರ್ಫೆಕ್ಟ್ ನಾವು 100% ಆಗದಿದ್ರು 99.9% ಆಗಲೇಬಹುದಲ್ವಾ. ಹಾಗೆ ಟ್ರೈ ಮಾಡಿದರೆ ಏನೋ ಆಗ್ತದೆ. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಧನ್ಯವಾದ. ಎಕ್ಸಲೆಂಟ್ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಯಾಗಿದ್ದೆ. ಈ 10th ಸ್ಟ್ಯಾಂಡರ್ಡ್ ಅಲ್ಲಿ ನಾವು ಜಾಸ್ತಿ ಓದಲಿಲ್ಲ ಏನು, ನಾವು ಇಡೀ ಹೊರಗಡೆನೆ ಇದ್ದು ಲಾಸ್ಟಿಗೆ ಒಂದು ತಿಂಗಳು ಕೂರಿಸಿ ಓದಿಸಿದ್ದು. ಅದಕ್ಕಿಂತ ಮುಂಚೆ ಓದಲಿಲ್ಲ. ಅದಕ್ಕಿಂತ ಮುಂಚೆ ಇಡೀ ಕಾಂಪಿಟೇಷನ್ಸ್ ಅದು ಇದು ಅಂತ ಇಡೀ ಊರು ತಿರ್ಗಾಡ್ತಾ ಇದ್ವಿ. ಲಾಸ್ಟ್ ಮಿನಿಟಿಗೆ ಓದಿದ್ದು. ಈಗ PUC ಆಗೋದು 10th ಅಷ್ಟಲ್ಲ, ಆದರೆ 10th ಸ್ಟ್ಯಾಂಡರ್ಡ್ ಅಲ್ಲಿ ಎಲ್ಲರೂ ಫ್ರೆಂಡ್ಸ್ ಇದ್ದವರು. ಹಾಗೆ ಈಗ PUC ಅಲ್ಲಿ ಸ್ವಲ್ಪ ಬ್ಯುಸಿ ಲೈಫ್, ಹಾಗೆ JEE ತಗೊಂಡಿದ್ದೇನೆ. ಹಾಗೆ ಸ್ವಲ್ಪ ಫೋಕಸ್ ಮಾಡಬೇಕಾಗ್ತದೆ. ಮತ್ತೆ ನಮ್ಮ ಶಾಲೆಯಿಂದ ನಮಗೆ ಇನ್ಸ್ಪಿರೇಷನ್ ಸಿಕ್ಕಿದ್ರಿಂದ ನಾವು ಸುಮಾರು ನ್ಯಾಷನಲ್ ಲೆವೆಲ್ ಈವೆಂಟ್ಸಿಗೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೇನೆ. ಹಾಗೆ ನಮ್ಮ ಮಾರ್ಕ್ಸ್ ಅನ್ನು ಗುರುತಿಸಿ ಇಲ್ಲಿ ಕರೆದದಕ್ಕೆ ಎಲ್ಲರಿಗೂ ಧನ್ಯವಾದ. ಎಲ್ಲವೂ ಕೂಡ ಓಪನ್ ಆಗಿ ಇವತ್ತಿನ ಈ ಕಂಪ್ಯೂಟರ್ ಯುಗಗಳಲ್ಲಿ ಅತ್ಯಂತ ಸುಂದರವಾಗಿ ಪ್ರಪಂಚ ಬೆಳೀತಾ ಇದೆ. ಅದರಲ್ಲಿ ಭಾರತವು ಕೂಡ, ನಮ್ಮ ದೇಶ ಅತ್ಯುನ್ನತ ಸ್ಥಾನದಲ್ಲಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ಆದರೆ ಎಜುಕೇಷನಿಗೆ ಈ ಥರದ ಮಹತ್ವವನ್ನು ಕೊಟ್ಟು ಬೆಳೆಸಿ ಇವತ್ತು ಏನು ಇದರ ಸ್ಥಾಪಕರು ಮೊಳವಳ್ಳಿ ಶಿವರಾಗುರವರು ಈ ಒಂದು ಸಂಸ್ಥೆಯನ್ನು ಹುಟ್ಟಿ ಹಾಕಿದರು. ಮುಂದಿನ ಪೀಳಿಗೆ ಇದಕ್ಕೆ ಒಂದು ದಾರಿದೀಪ ಆಗಲಿ ಅಂತೇಳಿ. ಆದರೆ ಹುಟ್ಟು ಹಾಕಿದ್ದವರಾದರೂ ಅದನ್ನು ನಡೆಸ್ಕೊಂಡು ಬರುವಲ್ಲಿ ನಮ್ಮೆಲ್ಲರ ಅಧ್ಯಕ್ಷರು ಅತ್ಯಂತ ಶ್ರಮ ವಹಿಸಿ ಅವರ ಕಾರ್ಯಚಟುವಟಿಕೆ ಈ ವಯಸ್ಸಿನಲ್ಲಿ ನೋಡಿದರೆ ಇವತ್ತಿನ ಯುವ ಜನಾಂಗಕ್ಕೆ
ನಾಚಿಕೆ ಆಗಬೇಕು ಆ ಥರದ ಚಟುವಟಿಕೆ. 20 ವರ್ಷ ಅಂತ ತಿಳ್ಕೊಳ್ಬೇಕು ನಾವು ಅವರು ಮಾತು ಕತೆ, ಅವರ ನಡೆ ನುಡಿ, ಬ್ಯಾಂಕಿನ ಕಸ್ಟಮರ್ ಹತ್ರ ಯಾವ ಥರ ಅಂಥೇಳಿ. ಸರಿಯಾಗಿದ್ದರೆ ಎಲ್ಲವೂ ಸುಸೂತ್ರವಾಗಿ ಅವರ ಹತ್ರ ನಡೀತದೆ. ಸರಿಯಾಗಿ ಇಲ್ಲ ಅಂತ ಹೇಳಿದರೆ ಅವರು ಆವಾಗ ಏನು ಅವರ ಮುಖದ ಯಾವ ಥರ ಆಗ್ತದೆ ಅಂತೇಳಿ ತಾವೆಲ್ಲ ತಿಳಿದವರೇ, ತಾವೆಲ್ಲ ಅವರ ಬಲ್ಲವರೇ. ಅಂಥ ವ್ಯಕ್ತಿತ್ವದ ಒಬ್ಬ ವ್ಯಕ್ತಿ ಕೈಯಲ್ಲಿ ಸಂಸ್ಥೆ ಸಿಕ್ಕಿ ಇವತ್ತು ಇಷ್ಟೊಂದು ಮಕ್ಕಳಿಗೆ ಪ್ರೋತ್ಸಾಹ ಅವರಿಂದ ಈ ಕೊಟ್ಟಿದ್ದರಲ್ಲಿ ಅವರ ಜೀವನ ಪೂರ್ತಿ ಅವರಿಗೇನು ಉಳಿತಾಗುವಂಥ ಕಾಣಿಕೆಯನ್ನೇನು ಕೊಡಲಿಲ್ಲ. ಆದರೆ ಈ ಪ್ರೋತ್ಸಾಹ ಅವರ ಜೀವನಕ್ಕೆ, ನಿಮ್ಮ ಮಕ್ಕಳ ಜೀವನಕ್ಕೆ ಒಂದು ದಾರಿದೀಪ ಆಗ್ತದೆ. 2 ಮಕ್ಕಳು ಅವರವರ ಬಗ್ಗೆ ಹೇಳಿದರು. ಆದರೆ ಇದನ್ನು ನಡೆಸಿಕೊಂಡು ಬಂದಂಥ ನಮ್ಮ ಅಧ್ಯಕ್ಷರಿಗೂ, ಇದನ್ನು ಸ್ಥಾಪನೆ ಮಾಡಿದಂಥ ಮಳವಳ್ಳಿ ಶಿವರಾವ್ರವರಿಗೂ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ನಡೆಸಿಕೊಂಡು ಬರುವಂಥ ನಮ್ಮ ರಾಜೇಂದ್ರ ಕುಮಾರ್ರವರಿಗೆ ದೀರ್ಘಾಯುಸ್ಸು ಮತ್ತು ಆರೋಗ್ಯವಂತ ದೀರ್ಘಾಯುಸ್ಸು ದೇವರು ನೀಡಲಿ ಅಂಥೇಳಿ, ನನಗೆ ಈ ಒಂದು ಅವಕಾಶ ಯಾಕೆ ಅಂತ ಗೊತ್ತಿಲ್ಲ, ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವರು ಕರೆಸಿದರು ನನ್ನನ್ನು, ನೀವು ಗೆಸ್ಟಾಗಿ ಬರಬೇಕು ಅಂತೇಳಿ. ನಾನೊಬ್ಬ ಅತ್ಯಂತ ಕಠಿಣ ಪರಿಶ್ರಮಿ ಬಡವ ಅಂತ ಹೇಳಿದರೆ ತಪ್ಪಾಗಲಾರ್ದು. ಯಾಕೆಂತೇಳಿದರೆ ನಾನು ಯಾರೂ ಕೂಡ ಆಶ್ರಯ ಕೇಳಿಕೊಂಡು ಹೋದವನಲ್ಲ. ನನ್ನ ತಂದೆ ಹತ್ರವೂ ಕೂಡ ನಾನು ಸಹಾಯ ಮಾಡಿ ನನಗೆ ಏನಾದರೂ ಒಂದು ದಾರಿ ತೋರಿಸಿ ಅಂಥೇಳಿ ನಾನು ಕೇಳಿದವನಲ್ಲ. ನನ್ನ ಪರಿಶ್ರಮ ನನ್ನನ್ನು ಈ ಹಂತಕ್ಕೆ ತಲುಪಿಸ್ತು. ನಾನು ಮೆಡಿಕಲ್ ಕಾಲೇಜು ಸ್ಥಾಪನೆ ಮಾಡಬೇಕು ಅಂತ ನನ್ನ ಊರಿನಲ್ಲಿ ನನ್ನ ಕಣ್ಣು ಮುಂದೆ 2 ಮೆಡಿಕಲ್ ಕಾಲೇಜು, ಬಲಾಢ್ಯವಾದ ಮೆಡಿಕಲ್ ಕಾಲೇಜು ಸ್ಥಾಪನೆ ಆಯಿತು. ಆವಾಗ ನನಗೆ 4 ಮಕ್ಕಳು. ನಾನು ತಿಳ್ಕೊಂಡೆ, ಈ ಎಲ್ಲೆಲ್ಲಿಂದಲೋ ಊರಿಂದ ಬಂದವರು ಈ ನಮ್ಮ ಊರಿನಲ್ಲಿ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಾಡಿದರು, ನಾವು ಯಾಕೆ ಇದರ ಬಗ್ಗೆ ಗಮನ ಹರಿಸಬಾರ್ದು ಅಂತ. ಅವಿದ್ಯಾವಂತನಾದ ನನಗೆ ಇಂಥ ಆಲೋಚನೆ ಬರುವುದು ಇದೊಂದು ಅತ್ಯಂತ ಶೋಚನೀಯ. ನಾನು ಆಲೋಚನೆ ಮಾಡಿ ಹಾಗೇ ಮುಂದುವರಿತಾ ಇರಬೇಕಾದ್ರೆ ನನಗೆ ಕೆಟ್ಟ ಒಂದು ಚಾಳಿ, ನನಗೆ ರಾಜಕಾರಣಕ್ಕೆ ಸೇರಿಕೊಳ್ಳುವುದು, ಅವರ ಜೊತೆ ಓಡಾಡುವುದು, ಅವ್ರನ್ನ ಪರಿಚಯ ಮಾಡುವುದು, ಇದರ ಮಧ್ಯದಲ್ಲಿ ಈ ಒಂದು ಹಂಬಲ. ಮಕ್ಕಳು ದೊಡ್ಡವರಾಗಲಿ ಮತ್ತೆ ಮಾಡ್ಬೋದು ಅಂತ ತಿಳ್ಕೊಂಡು ಕಾಯ್ದು, ಮಕ್ಕಳು ದೊಡ್ಡವರು ಆದರು, ಮಗಳು ಡಾಕ್ಟ್ರು ಆದಳು, ಅಳಿಯ ಡಾಕ್ಟ್ರು ಸಿಕ್ಕಿದ, ಎಲ್ಲವೂ ಆಯಿತು. ನನ್ನ ಆಸೆ ಈಡೇರಲೇ ಇಲ್ಲ ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತ ಹೇಳೋದು. ಒಂದು ದಿನ ಹೀಗೆ ಮಕ್ಕಳು ಮನೆಯಲ್ಲಿ ಇರಬೇಕಾದ್ರೆ ನನ್ನ ಮಗಳು, ಅಳಿಯ, ಮಗ ಎಲ್ಲ ಸೇರಿ ಹೇಳಿದರು, ನೀವು ಯಾಕೆ ದಿನಾಲೂ ಏನೋ ಒಂದು ಇದ್ದಾಗೆ ಮೆಡಿಕಲ್ ಕಾಲೇಜ್ ಅಂತ ಹೇಳ್ತಾ ಇದ್ದೀರಿ, ನಿಮ್ಮ ಹತ್ರ ದುಡ್ಡು ಇದೆ ಸಾಮಾನ್ಯ ಮಟ್ಟಿಗೆ, ನೀವು ಮಾಡುವುದಾದರೆ ಮಾಡಿ, ಆದರೆ ಈ ಊರಿನಲ್ಲಿ ಮಾಡಬೇಡಿ ಅಂತ ಹೇಳುವ ಸಲಹೆ ಕೊಟ್ಟರು. ಅಂದರೆ ಮಂಗಳೂರಿನಲ್ಲಿ ಬೇಡ ಅಂತ. ಯಾಕೆ ಅಂತ ಹೇಳಿದರೆ ಇಲ್ಲಿ ಬಲಾಢ್ಯವಾದ 2 ಮೆಡಿಕಲ್ ಕಾಲೇಜ್ ಇದೆ, ಅವರ ಮುಂದೆ ನಿಮಗೆ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಮೆಡಿಕಲ್ ಕಾಲೇಜ್, ನೀವು ಇಲ್ಲಿ ಮಾಡಬೇಡಿ ಅಂತ. ನನ್ನ ಅಳಿಯ, ಅವನಿಗೂ ಮೆಡಿಕಲ್ ಕಾಲೇಜ್ ಇದೆ ಕೇರಳದಲ್ಲಿ. ನನ್ನ ಮೆಡಿಕಲ್ ಕಾಲೇಜ್ ನಡೆದು ನನ್ನ ಮಗಳು ಇವತ್ತಿನವರೆಗೆ ಬರುವವಳಲ್ಲ, ಇನ್ನು ಮುಂದಕ್ಕೂ. ಯಾಕಂದರೆ ಅವರಿಗೆ ಅವ್ರದ್ದೇ ಆದ ಕಾಲೇಜುಗಳಿದೆ. ಆದರೂ ಕೂಡ ನಾನು ಇದಕ್ಕೆ ಹೊರಟಾಗ ಸುಮ್ಮನೆ ಹೊರಡಲಿಕ್ಕೆ ಆಗೋದಿಲ್ಲ. ಒಂದು ಮೆಡಿಕಲ್ ಕಾಲೇಜಿಗೆ ಅದಕ್ಕೆ ಬೇಕಾದಂಥ ಹಣ, ನನ್ನ ಹತ್ರ ಅಲ್ಪ ಸ್ವಲ್ಪ ದುಡ್ತದ ಹಣ ಇದ್ದರೂ ಅದು ಸಾಲುವುದಿಲ್ಲ. ಆವಾಗ 4-5 ಬ್ಯಾಂಕಿನವರು ಎಲ್ಲ ಸೇರಿ ನನಗೆ ಲೋನ್ ಕೊಡ್ತೀವಿ ಅಂತ ಒಪ್ಕೊಂಡ್ರು. ಆದರೆ ಕಾರಣಾಂತರದಿಂದ ಅವರು ಎಲ್ಲರೂ 4 ಜನನೂ ಹಿಂದೆ ಸರಿದರು. ಕೊನೆ ಮೂಮೆಂಟಲ್ಲಿ ನಾನು ಕೆಲಸ ಹಿಡಿದು ಅರ್ಧ ನನ್ನ ಕೈಯಲ್ಲಿದ್ದ ಅಲ್ಪ ಸ್ವಲ್ಪ ಹಣವನ್ನು ಹಾಕಿ ಕೆಲಸ ಸ್ಟಾರ್ಟ್ ಮಾಡಿದೆ. ಆ ಹೊತ್ತಿನಲ್ಲಿ ನನಗೆ ಹೊರವಾಗಿ ಸಿಕ್ಕಿದರು ಅಂತ ಹೇಳಿದರೆ ತಪ್ಪಾಗಲಾರ್ದು. ದಾನಾಂಡೆ ಮೋನು ಇರ್ನ ಕಾಲೇಜ್ ಇಜ್ಜಿ ಸರ್ ಲೋನ್ ಆತಜ್ಜಿ, ತುಂಬ ತೊಂದರೆ ಆದುಂಡು ಅಕ್ಕಿ ಪೂರ ಪಿರೋಜಾರಿ ಇರಿ ಲೋನ್ ಕೊಟ್ಟಾಗಿ ಯಾನ್ ಕೊರ್ ಬೆಬ್ಬಲೆ ಅಂತ ಹೇಳಿದರು. ಹಾಗೆ ಬಂದು ಅವರಿಗೆ ನನಗೆ ಸಹಾಯ ಮಾಡಿದವರು. ನನ್ನಂಥ ಒಬ್ಬ, ನನಗೇನು ಹಿನ್ನೆಲೆ ಇಲ್ಲ, ನನ್ನ ತಂದೆ ತಾಯಿ ಇಂಡಸ್ಟ್ರೀಸ್ ಅಥವಾ ದುಡ್ಡಿನವರು ಹಣವಂತರು ಆ ಥರ ಯಾವುದೇ ಹಿನ್ನೆಲೆ ಇಲ್ಲದ ಒಬ್ಬನಿಗೆ ಅವರು ಮನಸ್ಸು ಮಾಡಿ ನನಗೆ ಧನ ಸಹಾಯ ಮಾಡಿ ಒಂದು 4-5 ವರ್ಷ ಅತಿ ಕಷ್ಟದಲ್ಲಿ ಬ್ಯಾಂಕಿನೊಟ್ಟಿಗೆ ನಾವು ವ್ಯವಹಾರ ಮಾಡಿದ್ದೇನೆ. ಅತಿ ಕಷ್ಟ ಅಂತ ಹೇಳಿದರೆ ಆ ಸಮಯದಲ್ಲೂ ಕೂಡ ನನ್ನನ್ನು ಏನು ಹೇಳ್ತೀರಿ, ಒಂದು
ಉಗುರಿ ತುಂಬಿಸುವುದು ಬಿಡಿ, ಕೆಳಗೆ ಬೀಳಲಿಕ್ಕೆ ಬಿಡಲಿಲ್ಲ. ಅಂತ ಒದ್ದಾಡುವ ಸಮಯದಲ್ಲಿ, ಅದು ಕೋವಿಡ್ ಬಂತು, ಆ ಸಮಯದಲ್ಲಿ ಹಾಸ್ಪಿಟಲ್ನ ತಾಪತ್ರೆಗಳು ಅನೇಕ ಇದ್ದಿರ್ಬೋದು. ಇದು ಎಲ್ಲ ವಿಚಾರವನ್ನು ನೋಡಿದಾಗ ಅವರ ಮನೋಭಾವ ನಾನು ತಿಳ್ಕೊಂಡೆ. ಅದರ ನಂತರ ಈಗ ಅವರ ಬ್ಯಾಂಕಿನ ಎಲ್ಲ ಲೋನು ಅಥವಾ ಇನ್ನೊಂದು ಸರಿಸಮಾನವಾಗಿ ನಡೀತಾ ಇದೆ, ಯಾವುದೇ ವ್ಯತ್ಯಾಸಗಳಿಲ್ಲದೆ. ಆದರೆ ಅವರ ಮನೋಭಾವ ಬಾಕಿದ್ದವ್ರ ಹತ್ರ ಮಾತಾಡುವುದು, ಈ ದೇಶ, ಈ ಗ್ರಾಮ, ಈ ಹಳ್ಳಿ, ಅವರ ಕೈಗಾರಿಕೆಗಳು ಅಂತ ಹೇಳುವುದು ಎರಡನೇ. ಆದರೆ ಮೊದಲು ಕೃಷಿ, ಈ ದೇಶದ ಯಾರು ಕೃಷಿಕರು, ಅದಕ್ಕೆ ಸಾಲ ಕೊಡಬೇಕು, ಅದರ ಬಗ್ಗೆ ಚಿಂತನೆ ಬಿಟ್ಟರೆ ಎರಡನೇದು ಬಾಕಿದ್ದ ಇಂಡಸ್ಟ್ರಿ ಅಥವಾ ಎಜುಕೇಷನ್ನಿನ ಚಿಂತನೆಗಳು. ಇಂಥ ಮನೋಭಾವಗಳು ಇದ್ದಿದ್ದರಿಂದಲೇ ಆ ಮಳವಳ್ಳಿ ಶಿವರಾಮರಾವರ ಕನಸು ಇವತ್ತು ನನಸಾಗಿದೆ. ಈ ಮಕ್ಕಳಿಗೂ ಕೂಡ ಇಂಥ ಸೌಲಭ್ಯವನ್ನು ಒದಗಿಸ್ಕೊಡುವುದು, ಪ್ರೋತ್ಸಾಹವನ್ನು ಹೇಳುವುದು, ಇದು ಅವರ ಒಂದು ಜೀವನದ ಅತಿ ದೊಡ್ಡ ಸಾಧನೆ ಅಂತ ಹೇಳುವುದಕ್ಕೆ ಆ ಮಳವಳ್ಳಿ ಶಿವರಾಮರವರು ಹಾಕಿಕೊಟ್ಟ ಆ ಒಂದು ಮಾರ್ಗದರ್ಶನ, ಆ ಒಂದು ಇದರ ಉದಾತ್ತವಾದ ಈ ಬ್ಯಾಂಕಿನ ನಿಯತ್ತುಗಳಿಗೆ ಅವರೇ ಅದಕ್ಕೆ ಇವತ್ತಿನ ಕಾಲದಲ್ಲಿ ಅನೇಕ ಸಂಸ್ಥೆಗಳು ಏನೇನಾಗಿವೆ ಅಂತ ನಿಮಗೆಲ್ಲ ಗೊತ್ತಿದೆ. ಅದಂಥದ್ರಲ್ಲೂ ಅತ್ಯಂತ ಸಾಲಿಡ್ ಆಗಿ, ಅತ್ಯಂತ ಶ್ರೀಮಂತಿಕೆಯಾಗಿ ಈ ದೇಶದ ಬ್ಯಾಂಕ್ಗಳಲ್ಲಿ ಒಂದು ಬ್ಯಾಂಕಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಬ್ಯಾಂಕನ್ನು ಮುಂದುಕೊಂಡು ಒಯ್ಯುವುದರಲ್ಲಿ ಅವರ ಪಾತ್ರ ಏನು ಅಂತೇಳಿ ನೀವೆಲ್ಲರೂ ಒಂದು ನಿಮಿಷ ಯೋಚನೆ ಮಾಡಿ ಅವರಿಗೆ ಶುಭ ಹಾರೈಸಿ ಅಂಥೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ವಿತರಣೆ ಮಾಡಿದಂಥ ನಮ್ಮೆಲ್ಲರ ಆತ್ಮೀಯರು, ಸನ್ಮಾನ್ಯ ಕಣಚೂರು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಅಧ್ಯಕ್ಷರು, ಆತ್ಮೀಯರಾದ ಸನ್ಮಾನ್ಯ UK ಮೋಹನ್ರವರೇ, ನಮ್ಮ ಬ್ಯಾಂಕಿನ ಉಪಾಧ್ಯಕ್ಷರೇ, ಎಲ್ಲ ನಿರ್ದೇಶಕರೇ, ಸಿಒರವರೇ, ಇಲ್ಲಿ ಸೇರಿರುವಂಥ ಇವತ್ತು ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸಿದಂಥವರು ಹಾಗೂ ವಿದ್ಯಾರ್ಥಿ ವೇತನವನ್ನು ಸ್ವೀಕರಿಸಿದಂಥ ವಿದ್ಯಾರ್ಥಿಗಳೇ ಹಾಗೂ ಅವರ ಪೋಷಕರೇ ಹಾಗೂ ನಮ್ಮೆಲ್ಲ ಬ್ಯಾಂಕಿನ ಸಿಬ್ಬಂದಿ ವರ್ಗದವರೇ, ನಾವು ಸುಮಾರು 16ನೇ ವರ್ಷ, ಈ ವರ್ಷ 16 ವರ್ಷದಿಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಒಂದು ದಿವಸ ಹೀಗೆ ನಾವು ಆಲೋಚನೆ ಮಾಡುವಾಗ ವೃತ್ತಪತ್ರಿಕೆಯಲ್ಲಿ SLCಯಲ್ಲಿ ಇಷ್ಟು ಅಂಕ ಬಂದಿದೆ, PUCಯಲ್ಲಿ ಇಷ್ಟು ಅಂಕ ಬಂದಿದೆ ಅನ್ನೋದನ್ನು ನಾವು ತಿಳ್ಕೊಂಡು, ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಅಂದರೆ ಮಂಗಳೂರು ಮತ್ತು ಉಡುಪಿ ಜಿಲ್ಲೆಯ ಎಲ್ಲ ವಿದ್ಯಾರ್ಥಿಗಳು 625ರಲ್ಲಿ 624, 620, 621 ಹೀಗೆ ಅಂಕ ಪಡೆಯುವಂಥ ವಿದ್ಯಾರ್ಥಿಗಳನ್ನು ನಾವು ಪ್ರೋತ್ಸಾಹಿಸಬೇಕು, ಅವರ ಮುಂದಿನ ಜೀವನಕ್ಕೆ ಹೆಚ್ಚಿನ ಒಂದು ಮಹತ್ವವನ್ನು ಕೊಡಬೇಕು ಅನ್ನುವಂಥ ದೃಷ್ಟಿಕೋನದಿಂದ 16 ವರ್ಷಗಳ ಹಿಂದೆ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಅಂದರೆ ಇವತ್ತು ಅವರು ಎಷ್ಟು ಅಂಕ ಪಡೆದಿದ್ದಾರೆ, ಹೆಚ್ಚು ಅಂಕ ಪಡೆದವರನ್ನು ನಾವು ಪುರಸ್ಕಾರ ಮಾಡಿದ್ದೇವೆ. ಇದು ಮುಂದಿನ ಪೀಳಿಗೆಗೆ ಒಂದು ಮಾದರಿಯಾಗಬೇಕು. ಎಲ್ಲ ವಿದ್ಯಾರ್ಥಿಗಳು ಹೆಚ್ಚು ಪ್ರತಿಭೆಯನ್ನು ಪಡ್ಕೊಂಡು ಹೆಚ್ಚು ಅಂಕಗಳನ್ನು ಪಡೆದಾಗ ನಮಗೂ ಕೂಡ ಇಂಥ ಒಂದು ಪುರಸ್ಕಾರ ಸಿಗ್ತದೆ ಅನ್ನುವಂಥ ಮನಸ್ಸಿನಿಂದ ಇನ್ನಷ್ಟು ವಿದ್ಯಾರ್ಥಿಗಳು ಹೆಚ್ಚು ಕಲಿಯುವಂತಾಗಲಿ ಅನ್ನುವಂಥ ದೃಷ್ಟಿಕೋನದಿಂದ ನಾವು ಈ ಪ್ರತಿಭಾ ಪುರಸ್ಕಾರವನ್ನು ಪ್ರಾರಂಭ ಮಾಡಿದ್ದೇವೆ. ಪ್ರತಿ ವರ್ಷ ನಾವು ಈ ಪ್ರತಿಭಾ ಪುರಸ್ಕಾರವನ್ನು ನೀಡುವಾಗ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಂದರೆ ವೈದ್ಯಕೀಯ ಕಾಲೇಜು ಮಾತ್ರ ಅಲ್ಲ, ಯಾವುದೇ ಒಂದು ಸಂಸ್ಥೆ ವಿದ್ಯಾಸಂಸ್ಥೆ ಇದ್ದವರನ್ನು ಕರೆಸಿ ಅವರ ಕೈಯಿಂದ ನಾವು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಸನ್ಮಾನಿಸುವಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೇವೆ. ಇವತ್ತು ನಮ್ಮ UK ಮೋಹನ್ ಡಾಕ್ಟರ್ UK ಮೋಹನ್ ಅವರಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸ್ತಿದೆ. ಅವರು ಹೇಳಿದರು ಅವರ ಜೀವನ ಶೈಲಿ ಯಾವ ರೀತಿ ಬೆಳೆದು ಬಂದಿದೆ. ಅವರು ಅಲ್ಲದಿದ್ದರೂ ಕೂಡ ನಮ್ಮ ಯುವ ಜನಾಂಗಕ್ಕೆ ವಿದ್ಯಾವಂತರನ್ನಾಗಿ ಮಾಡಬೇಕು ಅನ್ನುವಂಥ ದೃಷ್ಟಿಕೋನದಿಂದ 10 ಹಲವು ವಿದ್ಯಾಸಂಸ್ಥೆಗಳನ್ನು ಸ್ಥಾಪಿಸಿ ಕೊನೆಯದಾಗಿ ವೈದ್ಯಕೀಯ ಸಂಸ್ಥೆ ಕಾಲೇಜನ್ನು ಸ್ಥಾಪನೆ ಮಾಡಿದ್ವಿ. ಇವತ್ತು ನಮ್ಮ ಬ್ಯಾಂಕಿನಿಂದ ಮೊದಲನೇದಾಗಿ ವೈದ್ಯಕೀಯ ಕಾಲೇಜಿಗೆ
ಆರ್ಥಿಕ ನೆರವನ್ನು ಪಡೆದವರಲ್ಲಿ ಮೋನೂರವರು ಮೊದಲು ಅತ್ಯಂತ ಕರೆಕ್ಟಾಗಿ ಒಂದು ದಿವಸ ಲೇಟಾಗದೆ ಕಟ್ಟಿದವರು ಹೇಳಿದರೆ ಮೋಹನ್ ಅಂತವರು ಹೇಳಲಿಕ್ಕೆ ನಮಗೆ ಭಾಳ ಸಂತೋಷ ಆಗ್ತದೆ. ಇವತ್ತು ನಾವು ಮೋಹನ್ರವರು ಇವತ್ತು 4ನೇ ವೈದ್ಯಕೀಯ ಕಾಲೇಜಿಗೆ ಆರ್ಥಿಕ ನೆರವನ್ನು ನೀಡ್ತಾ ಇದ್ದೇವೆ. ಇವತ್ತು ನಿಮಗೆ ಮೊದಲನೇದಾಗಿ ನೀಡಿದ್ದೇವೆ. ಇವತ್ತಿನ ದಿವಸ 3 ವೈದ್ಯಕೀಯ ಸಂಸ್ಥೆಗಳಿಗೆ ಆರ್ಥಿಕ ನೆರವನ್ನು ನೀಡಿದ್ದೇವೆ. ಇವತ್ತು 4ನೇ ಆರ್ಥಿಕ ವ್ಯವಸ್ಥೆಯನ್ನು ಕೇಳಿಕೊಂಡು 4ನೇ ವೈದ್ಯಕೀಯ ಕಾಲೇಜಿನವರು ಬಂದಿದ್ದಾರೆ. ಈ ರೀತಿಯಾಗಿ ನಮ್ಮಿಂದ ಯಾರು ಆರ್ಥಿಕ ನೆರವನ್ನು ಪಡೆದಿದ್ದಾರೆ ಅವರೆಲ್ಲರೂ ಒಳ್ಳೆಯದಾಗಿದ್ದಾರೆ ಅಂತ ಹೇಳಲಿಕ್ಕೆ ನಾವು ಭಾಳ ಸಂತೋಷ ಪಡ್ತಾ ಇದ್ದೀವಿ. ಎಲ್ಲರೂ ನಿಯತ್ತಾಗಿ ಕಟ್ತಾ ಇದ್ದಾರೆ. ಇವತ್ತು ನಮ್ಮ ವಿದ್ಯಾರ್ಥಿಗಳನ್ನು ಅವರ ಅನಿಸಿಕೆಗಳನ್ನು ಕೇಳಿದಾಗ ಇಬ್ಬರು ಬಂದು ಹೇಳಿದರು ತಮ್ಮ ಅನಿಸಿಕೆ. ಎಲ್ರಿಗೂ ಮನಸ್ಸಿರ್ತದೆ ಹೆಚ್ಚು ಅಂಕ ಪಡೀಬೇಕು ಅನ್ನುವಂಥದ್ದು. ಕೆಲವರಿಗೆ ಕಷ್ಟ ಆಗ್ತದೆ, ಕೆಲವರಿಗೆ ಮನೆಯವರ ಸಪೋರ್ಟ್ ಕಮ್ಮಿ ಇರ್ತದೆ. ಅವರು ಮನೆಯವರ ಸಪೋರ್ಟ್ ಕಮ್ಮಿ ಇದ್ದರೂ ಕೂಡ ಅವರು ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ನಾವು ಹೆಚ್ಚು ಅಂಕ ಪಡೆದು ಒಂದು ಪುರಸ್ಕಾರ ಪಡಿಬೇಕು ಅನ್ನುವಂಥ ಮನೋಭಾವನೆ ಬರ್ತದೆ. ಹಾಗೆ ನಾವು ಸುಮಾರು 16 ವರ್ಷಗಳಿಂದ ಇಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಅದೇ ರೀತಿಯಾಗಿ ಅನುಷಾ ಪಿತ್ರೋಳು ಅವರನ್ನು ಪ್ರತಿ ವರ್ಷ ಸುಮಾರು 6 ವರ್ಷ 7 ವರ್ಷದಿಂದ ಈ ಪುರಸ್ಕಾರದ ಸಮಯದಲ್ಲಿ ಕರೆದು ಅವರಿಂದ ಅವರು ಕಲಿತಂಥ ವಿದ್ಯೆಯನ್ನು ತೋರಿಸುವಂಥ ಕೆಲಸವನ್ನು ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಅವರಿಗೂ ಕೂಡ ನಾನು ನಮ್ಮ ಬ್ಯಾಂಕಿನ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ, ಇವತ್ತು ಪ್ರತಿಭೆ ಪುರಸ್ಕಾರವನ್ನು ಪಡ್ಕೊಂಡವರಿಗೂ ವಿದ್ಯಾರ್ಥಿ ವೇತನವನ್ನು ಪಡ್ಕೊಂಡವರು ಜೀವನ ಭವಿಷ್ಯ ಒಳ್ಳೆಯದಾಗಲಿ, ಅವರ ಏನು ಮುಂದಿನ ಭವಿಷ್ಯ ಒಳ್ಳೆಯದಾಗಲಿ ಅಂತ ಹಾರೈಸಿ ತಮಗೆಲ್ಲರಿಗೂ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಸಾಕು. ನಮ್ಮ ಗೌರವಾನ್ವಿತ ಅಧ್ಯಕ್ಷರಿಗೆ ಧನ್ಯವಾದಗಳು. ಮುಂದೆ ಧನ್ಯವಾದ ಸಮರ್ಪಣೆ ಮತ್ತು Dr. M. V. Shetty Institutions, Mangaluru. Empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M. V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M. V. Shetty Institutions, Kavur Road, Vidyanagar, Mangaluru, Karnataka, 575013. Contact 0824 248 1048, 0824 248 1096. Website www.mvshettycolleges.edu.in.